ಚುನಾವಣಾ ಸಂದರ್ಭದಲ್ಲಿ ನಿರ್ಮಾಣಗೊಂಡು ಸ್ವತಃ ಪ್ರಧಾನಿ ಮೋದಿಯವರಿಂದಲೇ ಉದ್ಘಾಟನೆಗೊಂಡ ಬ್ರಹ್ಮಶ್ರೀ ನಾರಾಯಣಗುರು ಸರ್ಕಲ್ ನಿರ್ವಹಣೆ ಇಲ್ಲದೆ ಸೊರಗಿದೆ. ಇದೀಗ ವಾಹನವೊಂದು ಗುದ್ದಿ ಸರ್ಕಲ್ನ ಒಂದು ಪಾರ್ಶ್ವ ಸಂಪೂರ್ಣ ಹಾನಿಯಾದ ಘಟನೆ ನಡೆದಿದೆ. ಬ್ರಹ್ಮಶ್ರೀ ನಾರಾಯಣಗುರು ವೃತ್ತ ಗೊಂದಲದ ಗೂಡಾಗಿರುವ ಸಂದರ್ಭದಲ್ಲಿ ಬಿರ್ವೀರ್ ಕುಡ್ಲ ಸಂಘಟನೆಯು ಈ ವೃತ್ತ ಆಗಬೇಕೆಂದು ಹೋರಾಟಕ್ಕೆ ಇಳಿದಿದ್ರು. ತದನಂತರ ಯಶಸ್ವಿಯಾಗಿ ಸರ್ಕಲ್ ನಿರ್ಮಾಣವಾಗಿತ್ತು. ಇದೇ ವೇಳೆ ಮಂಗಳೂರು ಮಹಾನಗರ ಪಾಲಿಕೆ ಸಮರ್ಪಕವಾಗಿ ನಿರ್ವಹಣೆಯನ್ನ ಮಾಡದೇ ಇರುವುದು ವಿಷಾದನೀಯ ಸಂಗತಿಯಾಗಿದೆ. ಲೇಡಿ ಹಿಲ್ ಸರ್ಕಲ್ ಎಂದಿದ್ದ ಈ ವೃತ್ತವನ್ನ ಬ್ರಹ್ಮಶ್ರೀ ನಾರಾಯಣಗುರು ಸರ್ಕಲ್ ಎಂದು ಮಾಡುವಾಗಲೂ ಬಹಳಷ್ಟು ರಾಜಕೀಯ ಮೇಲಾಟಗಳು ನಡೆದಿತ್ತು. ಬಳಿಕ ತರಾತುರಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಲೋಕಸಭೆ ಚುನಾವಣೆಯ ವೇಳೆ ಸ್ವತಃ ಮೋದಿಯವರಿಂದಲೇ ಸರ್ಕಲ್ ಉದ್ಘಾಟನೆ ಮಾಡಲಾಗಿತ್ತು. ಇದೀಗ ವೃತ್ತ ಸರಿಯಾಗಿ ನಿರ್ವಹಣೆಯನ್ನ ಮಾಡಲೇ ಸೊರಗುವಂತೆ ಆಗಿದೆ. ಸರ್ಕಲ್ ಒಳಗೆ ಬೆಳೆಸಿರುವ ಹುಲ್ಲುಗಳು ನೀರಿಲ್ಲದೆ ಒಣಗಿದೆ. ಅದರೊಂದಿಗೆ 5-6 ದಿನಗಳ ಹಿಂದೆ ವಾಹನವೊಂದು ಸರ್ಕಲ್ಗೆ ಗುದ್ದಿ ಸರ್ಕಲ್ನ ಒಂದು ಪಾರ್ಶ್ವ ಸಂಪೂರ್ಣ ಹಾನಿಗೊಳಗಾಗಿದೆ. ಬಿರ್ವೀರ್ ಕುಡ್ಲ ಸಂಘಟನೆಯವರು ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದ ನಿರ್ವಹಣೆ ಇಲ್ಲದೆ ಮತ್ತು ಹಾನಿಯಾದ ಬಗ್ಗೆ ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಆರ್ ಅವರಿಗೆ ಮನವಿಯನ್ನ ನೀಡಿದ್ರು. ಆ ಬಳಿಕ ವೃತ್ತವನ್ನ ಪರಿಶೀಲಿಸುವಂತೆ ಹೇಳಿದ್ರು. ಅದರಂತೆ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಪದ್ಮರಾಜ್ ಆರ್ ಅವರು ನಾರಾಯಣ ಗುರುಗಳೆಂಬ ಮಹಾನ್ ದಾರ್ಶನಿಕ ರಾಜಕೀಯ ಮೇಲಾಟಕ್ಕೆ ಬಲಿಯಾಗದಿರಲಿ ಎಂದು ಹೇಳಿದ್ರು. ಒಳ್ಳೆಯ ರೀತಿಯಿಂದ ಅವ್ರನ್ನ ಮಾಡಿ ಬಿಟ್ಟು ಕೊಡಬೇಕಾಗಿರುವಂಥದ್ದು ಅವರ ಧರ್ಮ. ಅದೇ ಇಲ್ಲಿಯ ವ್ಯವಸ್ಥೆಗಳನ್ನು ನಾವು ನೋಡಿದ್ದೇವೆ. ಅವರು ದೇವಸ್ಥಾನಕ್ಕೆ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಯಾವುದೇ ರೀತಿಯ ಇದನ್ನು ದುರಸ್ತಿಯನ್ನು ಈವರೆಗೆ ಕೂಡ ಅವರು ಮಾಡಲಿಲ್ಲ. ನಮಗೆ ಅದನ್ನು ಒಪ್ಪಿಸಿರುವುದಿಲ್ಲ. ಆದ್ದರಿಂದ ನಾನು ಅವ್ರ ಹತ್ರ ಕೇಳ್ತೇನೆ, ಸಂಬಂಧಪಟ್ಟವರು, ನಿಮಗೆ ಇಲ್ಲಿ ಯಾರ್ದು ಕೂಡ ಇನ್ನೂ ಅಡ್ಡಿ ಬರೋದಿಲ್ಲ. ಈ ಹಿಂದೆ ಇತ್ತು, ಆದರೆ ಅದೆಲ್ಲ ಈಗ ಬಗೆಹರಿದಿದೆ. ನೀವು ಆ ನಾರಾಯಣ ಗುರುಗಳ ಮೇಲೆ ಗೌರವವನ್ನು ಇಟ್ಕೊಂಡು ನೀವು ಅವತ್ತು ಮಾಡಿದ್ದಿದ್ರೆ ಇದನ್ನು ಈ ಕೂಡಲೇ ಅದನ್ನು ದುರಸ್ತಿ ಮಾಡುವಂಥ ಕೆಲಸ. ಈಗ ಬೇರೆ ಸರ್ಕಲ್ಗಳೇನಿದೆ, ಇವತ್ತು ನಿನ್ನೆ ಒಂದು ಆಕ್ಸಿಡೆಂಟ್ ಆಗಿ ಇಲ್ಲಿ ಈ ಥರ ಆಗಿರ್ಬೋದು. ಆದರೆ ಒಳಗಡೆ ಅದನ್ನು ನೋಡಿದರೆ ನೀವು ಗಾರ್ಡನ್, ಈ ಗಿಡದ ವ್ಯವಸ್ಥೆ ಅಥವಾ ಫೌಂಟೇನ್ನ ವ್ಯವಸ್ಥೆ, ಇದೆಲ್ಲ ಕೇವಲ ಒಂದು ನೀವು ನಿಮ್ಮ ಒಂದು ಏನು ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ನೀವು ಮಾಡಿದ್ದು ಅಂತ ಈಗ ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.